ಸ್ನೇಹಿತರೆ, SKSF ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ಪ್ರತಿ ವರ್ಷ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸುವಂತಹ ಮಾನವ ಸರಪಳಿ ಕಾರ್ಯಕ್ರಮ ನೀವೆಲ್ಲೂ ತಿಳಿದಿರಬಹುದು. ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನದಂದು ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪ ಎಂಬ ಧ್ಯೇಯವಾಕ್ಯದೊಂದಿಗೆ ಪ್ರತಿ ಕೇಂದ್ರಗಳಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ವರ್ಷ ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲೆಯ ಕಾರ್ಯಕ್ರಮ ಕುಂಬ್ರದ ಜಂಕ್ಷನ್ನಲ್ಲಿ ನಡೆಯಲಿದೆ. ಆ ಕಾರ್ಯಕ್ರಮದ ಚೇರ್ಮನ್ ಆಗಿ ನಾನು ಮೊಹಮ್ಮದ್ ಕುಂಜಿ KH ಕುಕ್ಕಾಜಿ ಅವರು, ಅದೇ ರೀತಿ ನಮ್ಮ ಕಾರ್ಯಕ್ರಮದ ವರ್ಕಿಂಗ್ ಸೆಕ್ರೆಟರಿಯಾಗಿ ಸಿದ್ದಿಕ್ ಸುಲ್ತಾನ್, ಅದೇ ಥರ ವಿಕಾಯ, ಅದೇ ರೀತಿ ಸ್ವಯಂ ಸೇವಾ ತಂಡದ ನೇತೃತ್ವವನ್ನು ನಮ್ಮ ಶೇಡಿಗುಂಡಿ ಅಶ್ರಫ್ರವರು, ಅದೇ ರೀತಿ ಇನ್ನೊಬ್ಬರು ಅದರ ಇನ್ಚಾರ್ಜ್ ಆಗಿ ನಮ್ಮ ಇಬ್ರಾಹಿಂ ಕಡವ, ಅದೇ ರೀತಿ ಮೀಡಿಯಾ ಅದರ ಇನ್ಚಾರ್ಜ್ ಆಗಿ ಅಬ್ದುಲ್ಲಾ ನೈಮಿ. ಸ್ನೇಹಿತರೆ, ಮಾನವ ಸರಪಳಿ ಕಾರ್ಯಕ್ರಮವು ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪ ಎಂಬ ಧ್ಯೇಯವಾಕ್ಯದೊಂದಿಗೆ ಧಾರ್ಮಿಕ ಪ್ರಜ್ಞೆ ಇರ್ಬೋದು, ಸಾಮಾಜಿಕ ಬದ್ಧತೆ, ರಾಷ್ಟ್ರ ಪ್ರೇಮ, ಸೌಹಾರ್ದತೆಯ ಮನೋಭಾವವನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸುವಂತಹ ಒಂದು ಕಾರ್ಯಕ್ರಮ. ಸಮಸ್ತ ಕೇರಳ ಜಮಯಿಯತುಲ್ ಉಲಮಾ ಎಂಬ ಮುಸ್ಲಿಂ ಪಂಡಿತರ ಮಹೋನ್ನತ ಸಭೆಯ ಒಂದು ವಿದ್ಯಾರ್ಥಿ ಸಂಘಟನೆಯಾಗಿದೆ SKSF. ವಿಜ್ಞಾನ, ವಿನಯ, ಸೇವೆ ಎಂಬ ಧ್ಯೇಯವಾಕ್ಯದೊಂದಿಗೆ ಕಾರ್ಯಾಚರಿಸುತ್ತಿರುವಂತಹ ಸಂಘಟನೆಯು 100 ವರ್ಷವನ್ನು ದಾಟುತ್ತಿರುವಂತಹ ಈ ಸಂಘಟನೆ ಭಾರತದ ಸ್ವಾತಂತ್ರ್ಯೋತ್ಸವದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದಂತಹ ಈ ಸಮಸ್ತ ಅದರ ವಿದ್ಯಾರ್ಥಿ ಸಂಘಟನೆಯಾದ SKSF ರಾಷ್ಟ್ರದ ರಕ್ಷಣೆಗಾಗಿ ವಿದ್ಯಾರ್ಥಿಗಳಲ್ಲಿ ಹೊಸ ಸೌಹಾರ್ದತೆಯ ಹೊಸ ಮನೋಭಾವವನ್ನು ಮೂಡಿಸುವಂತಹ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬರ್ತಾ ಇದೆ. ಈ ವರ್ಷ 13 ಕೇಂದ್ರಗಳಲ್ಲಿ, ಕರ್ನಾಟಕದ 13 ಕೇಂದ್ರಗಳಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ. ನಮ್ಮ ಈಸ್ಟ್ ಜಿಲ್ಲೆಯಲ್ಲಿ ಕುಂಬ್ರ ಜಂಕ್ಷನ್ನಲ್ಲಿ, ಅದು ಪರ್ಪುಂಜದ ಅಬ್ರೋಡ್ ಹಾಲಿನಿಂದ ಒಂದು ವಿದ್ಯಾರ್ಥಿಗಳ ದಫ್ ಹಾಗೂ ಸ್ಕೌಟ್ಗಳ ಮನೋಹರವಾದಂತಹ ಒಂದು ಕಾರ್ಯಕ್ರಮದ ಮೂಲಕ ನಾವು ಜಂಕ್ಷನ್ ಇರುವಂತಹ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್, ಅದೇ ರೀತಿ ಪುತ್ತೂರಿನ ಜನಪ್ರಿಯ ಶಾಸಕರಾದಂತಹ ನಮ್ಮ ಅಶೋಕ್ ಕುಮಾರ್ ರೈ, ಅದೇ ಥರ ಅನೀಸ್ ಕೌಸರಿ, ಅದೇ ಥರ ಅನೇಕ ಧಾರ್ಮಿಕ ಮುಖಂಡರು, ಅದೇ ರೀತಿ ನಮ್ಮ ಕಾರ್ಯಕ್ರಮ ಉದ್ಘಾಟನೆಯನ್ನು ಶೈಖುನ ಅಬ್ದುಲ್ ಖಾದರ್ ಅಲ್ ಕಾಸಿಮಿ ಬಂಬ್ರಾನ ಉಸ್ತಾದ್ ನೆರವೇರಿಸಲಿದ್ದಾರೆ. ಅದೇ ರೀತಿ ಚಿಂತಕರಾದಂತಹ ನಿತೇಶ್ ರಾಜ್ ಮೌರ್ಯ ಅವರವರು ಮುಖ್ಯ ಪ್ರಭಾಷಣೆ ನಡೆಸಲಿದ್ದಾರೆ. ಅದೇ ರೀತಿ ಡಾಕ್ಟರ್ ಆಂಟಿನ್ ಪ್ರಕಾಶ್ ಮೊಂತೇರೋ ಪ್ರಾಂಶುಪಾಲರು ಫಿಲೋಮಿನಾ ಕಾಲೇಜು, ಅದೇ ರೀತಿ ಈಶ್ವರ್ ಭಟ್ ಪಂಜಿಗುಡ್ಡ ಅಧ್ಯಕ್ಷರು, ವ್ಯವಸ್ಥಾಪಕ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಮ್ಮ ಕುಂಬ್ರ, ಪುತ್ತೂರು, ಬೆಳ್ತಂಗಡಿ, ಸುಳ್ಯ, ಅದೇ ರೀತಿ ಪರಿಸರದ ಜಿಲ್ಲೆಯ ಈಸ್ಟ್ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಹಾಜರಾಗಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಮ್ರ ವಿನಂತಿ. ಮುಂದೆ ನಮ್ಮ ಕಾರ್ಯಕ್ರಮದ ರ್ಯಾಲಿ ಇತ್ಯಾದಿಗಳ ಕುರಿತು ನಮ್ಮ ಸ್ವಯಂ ಸೇವಕ ತಂಡದ ವಿಕಾಯ ತಂಡದ ಅಶ್ರಫ್ ಶೇಡಿಗುಂಡಿ ಅವರು ಮಾತಾಡ್ತಾರೆ. ಪ್ರತಿ ವರ್ಷ ಜನವರಿ 26 ಗಣರಾಜ್ಯೋತ್ಸವದಂದು ಆಚರಿಸಿಕೊಂಡು ಬರುತ್ತಿರುವಂತಹ ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪ ಎನ್ನುವ ಧ್ಯೇಯವಾಕ್ಯದೊಂದಿಗೆ ಇಡೀ ಮುಸ್ಲಿಂ ಸಮುದಾಯ ಇನ್ನಿತರ ಸಹೋದರ ಸಮುದಾಯದ ಎಲ್ಲ ಪ್ರಮುಖ ನಾಯಕರನ್ನ ಒಟ್ಟುಗೂಡಿಸಿಕೊಂಡು ಮಾನವ ಸರಪಳಿಯನ್ನು ನಿರ್ಮಿಸುವುದರ ಮೂಲಕ ಸಮಾಜದಲ್ಲಿ ಶಾಂತಿಯ, ಅದೇ ರೀತಿ ಸೌಹಾರ್ದತೆಯ ವಿಚಾರವನ್ನು ಸಮಾಜಕ್ಕೆ ಬಿತ್ತುವುದಕ್ಕಾಗಿ ಪ್ರಮುಖ ಕೆಲಸಗಳನ್ನು SKSF ಮಾಡ್ತಾ ಬರ್ತಾಯಿದೆ. ಜನವರಿ 26ರಂದು ದೇಶ ವಿದೇಶಗಳಲ್ಲಿ ಇದೇ ರೀತಿಯಾಗಿ ಮಾನವ ಸರಪಳಿಯನ್ನು ನಿರ್ಮಿಸಿ ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪ ಎನ್ನುವಂತಹ ಧ್ಯೇಯವಾಕ್ಯವನ್ನು ಸಮಾಜಕ್ಕೆ ಪ್ರಸಾರಪಡಿಸುವುದರ ಮೂಲಕ ಈ ವರ್ಷ ಕರ್ನಾಟಕ ರಾಜ್ಯದಂಥ 13 ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ನಿರ್ದಿಷ್ಟ ಸಮಯ, ಬಹುಶಃ ಇಂಥ ಒಂದು ಸಂಘಟಿತವಾದಂತಹ ಕಾರ್ಯಕ್ರಮ SKSFನಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅದರ ಮುಂದುವರಿದ ಭಾಗವಾಗಿ SKSF ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲೆಯ ಈ ವರ್ಷದ ಕಾರ್ಯಕ್ರಮ ಕುಂಬ್ರ ಜಂಕ್ಷನ್ನಲ್ಲಿ ನಡೆಯುವಾಗ ಈಗಾಗಲೇ ಸ್ವಾಗತ ಸಮಿತಿಯ ಚೇರ್ಮನ್ ಆದ KH ಮೊಹಮ್ಮದ್ರವರು ವಿವರಗಳನ್ನು ತಿಳಿಸಿದಂತೆ ಅದರ ಮುನ್ನುಡಿಯಾಗಿ ಪರ್ಪುಂಜ ಅಬ್ರೋಡ್ ಹಾಲ್ ಪರಿಸರದಿಂದ ನಿರ್ದಿಷ್ಟ ಸಮಯ ಮಧ್ಯಾಹ್ನ 2 ಗಂಟೆಗೆ ಆಕರ್ಷಕವಾದಂತಹ
ರ್ಯಾಲಿ ವಿಕಾಯ ಸದಸ್ಯರೊಂದಿಗೆ, ಅದೇ ರೀತಿ ವಿಕಾಯ ವಿಜಿಲೆಂಟ್ ಸದಸ್ಯರು, ತೊಲಬಾ ವಿಂಗ್ ಸದಸ್ಯರು ಹಾಗೂ ಕ್ಯಾಂಪಸ್ ವಿಂಗ್ ಸದಸ್ಯರು ನಿರ್ದಿಷ್ಟ ಸಂಖ್ಯೆಯ ಸದಸ್ಯರನ್ನು ವಾಲಂಟಿಯರ್ ಸದಸ್ಯರನ್ನು ಕೂಡಿಕೊಂಡು ಆಕರ್ಷಕ ದಫ್ ಹಾಗೂ ಸ್ಕೌಟು ತಂಡಗಳ ಭಾಗವಹಿಸುವಿಕೆಯೊಂದಿಗೆ ಆಕರ್ಷಕ ರ್ಯಾಲಿಯನ್ನು ಪರ್ಪುಂಜ ಅಬ್ರೋಡ್ ವಾಲ್ನಿಂದ ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಕುಂಬ್ರಾ ಜಂಕ್ಷನ್ವರೆಗೆ ಆಕರ್ಷಕ ರ್ಯಾಲಿಯನ್ನು ನಡೆಸಲಿಕ್ಕಿದೆ. ಈ ರ್ಯಾಲಿಗೆ ನಿರ್ದಿಷ್ಟವಾದಂಥ 1000ಕ್ಕೂ ಮಿಕ್ಕಿ ಸ್ವಯಂ ಸೇವಕರು ಪಾಲ್ಗೊಳ್ಳುವುದರ ಮೂಲಕ ಎಲ್ಲ ಧರ್ಮದ ಸಾರ್ವಜನಿಕರು ಈ ರ್ಯಾಲಿಯಲ್ಲಿ ಪಾಲ್ಗೊಂಡು ಈ ರ್ಯಾಲಿಯನ್ನು ಈ ರ್ಯಾಲಿಯ ಒಂದು ವಿಶಿಷ್ಟತೆಯಿಂದ ಕೂಡಿರುವಂಥ ರ್ಯಾಲಿ ಇದಾಗಿ ಕಾಲ್ನಡಿಗೆ ಜಾಥಾ ಆಗಿರ್ತದೆ. ಅದಕ್ಕೆ ಎಲ್ಲ ಸಮಾಜ ಬಾಂಧವರು ಆ ಜಾಥಾದಲ್ಲಿ ಸೇರಿಕೊಂಡು ವಿವಿಧತೆಯಲ್ಲಿ ಏಕತೆಯನ್ನು ಪಸರಿಸಿರುವಂತಹ ಭಾರತ ದೇಶದಲ್ಲಿ ಎಲ್ಲ ಜನಾಂಗದ ಶಾಂತಿಯ ತೋಟ ಅನ್ನುವಂತಹ ಧ್ಯೇಯವಾಕ್ಯವನ್ನು ಭಾರತ ದೇಶದಲ್ಲಿ ಬಿತ್ತರಿಸಿ ನಡೆಯುತ್ತಿರುವಾಗ ಎಲ್ಲ ಜಾತಿ ಧರ್ಮ ಒಗ್ಗೂಡಿಕೊಂಡು ಈ ಒಂದು ಮಾನವ ಸರಪಳಿ ಸಂಘಟಿಸುವಾಗ ಎಲ್ಲ ಧರ್ಮೀಯರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಈ ರ್ಯಾಲಿ ಮಧ್ಯಾಹ್ನ 2 ಗಂಟೆ ಸರಿಯಾಗಿ ಆರಂಭಗೊಳ್ತಾ ಇದೆ. 3 ಗಂಟೆ ಒಳಗಾಗಿ ಕುಂಬ್ರಾ ಜಂಕ್ಷನ್ ಒಳಗೆ ಆ ರ್ಯಾಲಿ ಮುಟ್ಟಿ ರ್ಯಾಲಿ ಮುಗಿಸಬೇಕಾಗಿದೆ. ರ್ಯಾಲಿಯ ಬಳಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ನಿರ್ದಿಷ್ಟ ಸಮಯ 5:30 ಒಳಗಾಗಿ ಈ ಕಾರ್ಯಕ್ರಮಗಳನ್ನ ಸುಸಜ್ಜಿತವಾಗಿ ಮುಗಿಸಬೇಕಾದಂಥ ಕರ್ತವ್ಯ ಸಂಘಟಕರ ಮೇಲಿದೆ. ಆದ್ದರಿಂದ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ SKSFನ ಸಮಸ್ತದ ಸೇನೆಗಳು SKSFನ ಸದಸ್ಯರು ನಿಗದಿತ ಸಮಯಕ್ಕೆ ಬಂದು ಸೇರಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮೊಂದಿಗೆ ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಕುಂಬ್ರಾ ಜಂಕ್ಷನ್ನಲ್ಲಿ ನಡೆಯುವಂಥ ಕಾರ್ಯಕ್ರಮ ಮಾನವ ಸರಪಳಿ ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆ ಸಂಕಲ್ಪ ಎನ್ನುವ ವಿಚಾರದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆದರಣೀಯ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಇದರ ಕೇಂದ್ರ ಮುಷಾವರಾ ಸದಸ್ಯರಾದಂಥ ಬಂಬ್ರಾಣ ಅಬ್ದುಲ್ ಖಾದರ್ ಮುಸ್ಲಿಯಾರ್ ಅವರು ಭಾಗವಹಿಸಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಪ್ರಭಾಷಣಗಾರರಾಗಿ ಮೌಲಾನಾ ಅನೀಸ್ ಕೌಸರಿ ಅವರು ಪ್ರಧಾನ ಕಾರ್ಯದರ್ಶಿಗಳು, SKSF ಕರ್ನಾಟಕ ರಾಜ್ಯ ಹಾಗೂ ಒಬ್ಬ ಪ್ರಗಲ್ಭ ವಾಗ್ಮಿಯು ಚಿಂತಕರು ಆಗಿರ್ತಕ್ಕಂಥ ನಿಕೇತ್ ರಾಜ್ ಮೌರ್ಯ ಅವರು ಕೂಡ ಪ್ರಮುಖ ಭಾಷಣಗಾರರಾಗಿ ಆಗಮಿಸಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಗಣ ಸರ್ಕಾರದ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಭಾಗವಹಿಸಲಿಕ್ಕಿದ್ದಾರೆ. ಹಾಗೂ ಪುತ್ತೂರಿನ ಜನಪ್ರಿಯ ಶಾಸಕ ನಮ್ಮೆಲ್ಲರ ನೆಚ್ಚುಮೆಚ್ಚಿನ ನಾಯಕರಾದಂಥ ಅಶೋಕ್ ಕುಮಾರ್ ರೈ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅತಿವಂದನೀಯ ರೆವರೆಂಟ್ ಫಾದರ್ ಆಂಟನಿ ಪ್ರಕಾಶ್ ಅವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಪುತ್ತೂರು ಮಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪಂಜುಗುಡ್ಡ ಈಶ್ವರ ಭಟ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಎಲ್ಲದೇ ನಮ್ಮ ಊರಿನ ರಾಜಕೀಯ, ಸಾಮಾಜಿಕ ಹಾಗೂ ಧಾರ್ಮಿಕ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಾನೆ. ಜೈ ಹಿಂದ್ ಸರ್. ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ನಾವು ಅದು ಪ್ರತಿ ವರ್ಷ ನಡೆಸುವಂಥ ಕಾರ್ಯಕ್ರಮ, ಅದರಲ್ಲಿ ಅದೊಂದು ಒಫಿಷಿಯಲ್ ಕಾರ್ಯಕ್ರಮ. ನಾವು ಅದರಲ್ಲಿ ಕಾರ್ಯಕ್ರಮಕ್ಕೆ ಜನ ಸೇರಿಸೋಕ್ಕಿಂತ ಅದು ಮುಖ್ಯವಾಗಿ ಸರಪಳಿಯಲ್ಲಿ ನಮ್ಮದು ಒಂದು 1500ರಿಂದ 2000 ಜನ. ಸರಪಳಿ ಮೈದಾನದಲ್ಲಿ ನಡೆಯುತ್ತೆ. ಕೈ ಜೋಡಿಸಿ ಇದು ಮಾನವ ಸರಪಳಿ ಎಷ್ಟು ವರ್ಷದಿಂದ ಆಗ್ತಾ ಉಂಟು? 13 ವರ್ಷದಿಂದ ಮಾಡ್ತಾ ಇದ್ದೇವೆ. ಈ ಸಲ ಕುಂಬ್ರಾ ಜಂಕ್ಷನ್ನಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಪಾಯಿಂಟ್ ಹುಡುಕುತ್ತಾರೆ. ಅದರಲ್ಲಿ ಒಂದು ವಲಯಕ್ಕೆ ಸೀಮಿತವಾಗಿ ಅವರಿಗೆ ಈ ವರ್ಷ ನಮ್ಮ ಕುಂಬ್ರಾ ವಲಯ ಸಿಕ್ಕಿದೆ. 3 ರಿಂದ 5 ಗಂಟೆ ಒಳಗೆ ಇಲ್ಲ 5 ಅದು ಒಂದು ಮನವಿದೆ ಸಾರ್ವಜನಿಕರಲ್ಲಿ. ಅವತ್ತು ಕುಂಬ್ರಾದಲ್ಲಿ ನಮ್ಮದು ಇನ್ನೊಂದು ಕಾರ್ಯಕ್ರಮ ನಡೀತಾ ಇದೆ. ಇದು ಶ್ರೀರಾಮಲಿಯ ಕಾರ್ಯಕ್ರಮ ನಡೀತಾ ಇದೆ ಭಜನಾ ಮಂದಿರದವರದ್ದು. ನಾವು ಎಲ್ಲ ಒಂದು ಮಾತುಕತೆ ಮಾಡಿಕೊಂಡಿದ್ದು ಸೌಹಾರ್ದ ಪರವಾಗಿ ಮುಗಿಸ್ಬೇಕಂತ. ಪ್ರತಿ ವರ್ಷ ನಾವು ಕಾರ್ಯಕ್ರಮ ಪ್ರಾರಂಭಿಸೋದು 3 ಗಂಟೆಯಿಂದ 6 ಗಂಟೆವರೆಗೆ ನಾವು ಮಾಡುವಂಥದ್ದು. ಈ ವರ್ಷ ಭಜನಾ ಮಂದಿರದ ಕಾರ್ಯಕ್ರಮ ಇರುವುದರಿಂದ ನಮ್ಮ ಕಾರ್ಯಕ್ರಮವನ್ನು 1 ಗಂಟೆ ಮುಂಚಿತವಾಗಿ, ಅಂದರೆ 3 ಗಂಟೆಗೆ ಆರಂಭ ಬೇಕಾದನ್ನು 2 ಗಂಟೆಗೆ ಪ್ರಾರಂಭವಾಗಿ 6 ಗಂಟೆಗೆ ಮುಗಿಸಬೇಕಾದನ್ನು 5ವರೆಗೆ ನಾವು ಮಾಡ್ತಾ ಇದ್ದೇವೆ. ಅವರು ಅವರ ಆಮಂತ್ರಣ ಪತ್ರಿಕೆಯಲ್ಲಿ 4 ಗಂಟೆಗೆ ಮಾಡಿದ್ದನ್ನು ಅವರು ಸಾಮರಸ್ಯಕ್ಕೆ ಮತ್ತು ಸೌಹಾರ್ದಕ್ಕೆ ಸಹಕಾರ ಮಾಡುವ ನಿಟ್ಟಿನಲ್ಲಿ ಅದನ್ನು 6 ಗಂಟೆಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮಲ್ಲಿ ವಿನಂತಿ ಮಾಡ್ತಾ ಇರೋದು, ಈಗ ಇಬ್ಬರ ಕಾರ್ಯಕ್ರಮ ಒಂದೇ ಇದರಲ್ಲಿ ನಡೆಯುವುದರಿಂದ ಪರಸ್ಪರ ಅದರಲ್ಲಿ ಒಂದು ಸಹಕಾರ ಮತ್ತು ಪರಸ್ಪರ ಎಲ್ಲ ವಿಧ ಸಹಾಯ ಸಹಕಾರ ಅತ್ಯಗತ್ಯ. ಈಗ ನೋಡಿರ್ಬೋದು ಕುಂಬ್ರಾ ಜಂಕ್ಷನ್ ಎಲ್ಲ ಆಲ್ರೆಡಿ ನಾವು ಈಗ ಭಜನಾ ಮಂದಿರದವರೆಲ್ಲ ತಳಿರು ತೋರಣವನ್ನು ಕಟ್ಟಿದ್ದಾರೆ. ನಾವು ಅದನ್ನು ಸ್ವಾಗತ ಮಾಡ್ತಾ ಇದ್ದೇವೆ. ನಾವು ಇವತ್ತು ಮೀಟಿಂಗಲ್ಲಿ ಅದೇ ಹೇಳಿದ್ದು, ಅದಕ್ಕೆ ಕಾವಲು ನಿಲ್ಲಬೇಕಾದ ಜವಾಬ್ದಾರಿ ನಮ್ಮದಂತ. ಈಗ ನಾವು ಕಟ್ಟುವುದು ಎಲ್ಲ
ಅಂದರೆ ತಳಿ ತೋರಣಗಳಿರ್ಬೋದು, ಅವರ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾವು ಸ್ವಯಂ ಸೇವಕರಾಗಿ ಮುಂದೆ ನಿಂತು ಕಾವಲು ನಿಲ್ಲಬೇಕು. ನಮ್ಮ ಕಾರ್ಯಕ್ರಮಕ್ಕೂ ಅವ್ರು ಏನು ಮಾಡಬೇಕು, ಚಂದ ಕಾಣಿಸ್ಕೊಳ್ಬೇಕಾಗಿ ಅವರು ಮುಂದೆ ನಿಂತು ನಮ್ಮ ಕಾರ್ಯಕ್ರಮ ಮುಗ್ದ ಮೇಲೆ ನಮ್ಮದು 5ವರೆಗೆ ಮುಗಿಯುತ್ತದೆ. 6 ಗಂಟೆ ತನಕ ಆ ಸಮಯದಲ್ಲಿ ಅವರದ್ದು ಪ್ರಾರಂಭವಾಗ್ತದೆ. ಅವರಿಗೂ ನಮ್ಮ ಸ್ವಯಂ ಸೇವಕರು ಎಲ್ಲ ರೀತಿಯ ಸಹಾಯ ಸಹಕಾರ ಕೊಡ್ತಾಯಿದ್ದೇವೆ. ಅದಕ್ಕೆ ನಾವು 5ವರೆಗೇ ಮುಗಿಸ್ಬೇಕಂತ ನಮ್ಮೊಂದು ವಿನಂತಿ. ಕರೆಕ್ಟಾಗಿ ಎಷ್ಟೇ ಯಾರೇ ಏನಿದ್ರು 5ವರೆಗೆ ನಾವು ಮುಗಿಸೋದು. ಸಭೆ ಆರಂಭ ಆಗ್ತದೆ. ಹೇಗೆ ಸರ್? ಕಾಲ್ನಡಿಗೆ ಅದಕ್ಕೆ ಪ್ಲಾನ್ ಮಾಡಿದ್ದು 2 ಗಂಟೆಯಿಂದ ಮಾಡಿದರೆ 3 ಗಂಟೆ ಕರೆಕ್ಟಾಗಿ ನಾವು ಸಭಾ ಕಾರ್ಯಕ್ರಮದ ಗ್ರೌಂಡಿಗೆ ತಲುಪ್ತೇವೆ. 3 ಗಂಟೆಯಿಂದ 5ವರೆಗೆ ಸಭಾ ಕಾರ್ಯಕ್ರಮ. ಇಲ್ಲ, ಸ್ವಯಂ ಸೇವಕರಿಗೆ ಪಾನೀಯ ವ್ಯವಸ್ಥೆ ಎಲ್ಲ ನಾವು ಮಾಡ್ತೀವಿ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.